ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಭಾರತದ ಸಂಸ್ಕೃತಿಗೆ ಮಾರು ಹೋಗದವರಿಲ್ಲ. ಲಕ್ಷಾಂತರ ಮಂದಿ ವಿದೇಶಿಗರು ಇಲ್ಲಿನ ಸಂಸ್ಕೃತಿ ತಿಳಿದುಕೊಳ್ಳಲು ಭಾರತಕ್ಕೆ ಬರುತ್ತಾರೆ. ಅದೇ ರೀತಿ ಸ್ಪೇನ್ನ ಯುವತಿಯೊಬ್ಬಳು ಪ್ರವಾಸಕ್ಕೆಂದು ಬಂದು ಉಡುಪಿಯ ಹೆರೆಂಜಾಲಿನ ಮನೆಮಗಳಾಗಿ ಬಿಟ್ಟಿದ್ದಾಳೆ. ಜಿಲ್ಲೆಯ ಬೈಂದೂರಿನಲ್ಲಿ ಇಂತಹ ಅಪರೂಪದ ಘಟನೆ ನಡೆದಿದೆ. ಹೌದು, ಸ್ಪೇನ್ ಮೂಲದ ಯುವತಿ ತೆರೇಸಾ ಪ್ರವಾಸಕ್ಕೆಂದು ಭಾರತಕ್ಕೆ ಬಂದಿದ್ರು. ಆದರೆ ದೇಶ ಲಾಕ್ಡೌನ್ ಆದ ನಂತರ ಕುಂದಾಪುರದ ಹೆರೆಂಜಾಲ್ನಲ್ಲಿ ಲಾಕ್ ಆಗಿ ಬಿಟ್ಟಿದ್ದಾರೆ. ಈ ನಡುವೆ ಇವರು ನಮ್ಮ ಭಾಷೆ, ಉಡುಗೆ ತೊಡುಗೆ, ಆಚರಣೆಗಳಿಗೆ ಮಾರು ಹೋಗಿದ್ದಾರೆ. ಹೀಗಾಗಿ ತೆರೇಸಾ ಸಹ ನಮ್ಮಲ್ಲೊಬ್ಬರಾಗಿ ಕನ್ನಡ ಕಲಿತು ಇಲ್ಲಿನ ಉಡುಗೆ ತೊಡುಗೆಗಳನ್ನು ಹಾಕಿಕೊಂಡು ಅಪ್ಪಟ ಕರಾವಳಿ ಕನ್ನಡತಿಯಂತೆ ಕಾಣಿಸುತ್ತಾರೆ. ಕೃಷ್ಣ ಪೂಜಾರಿ ಹಾಗೂ ತೆರೇಸಾ ಸಹೋದರ ಕಾರ್ಲೋಸ್ ಮುಂಬೈನಲ್ಲಿ ಸಹೋದ್ಯೋಗಿಗಳು. ಲಾಕ್ಡೌನ್ಗೂ ಮುನ್ನ ಕೃಷ್ಣ ಪೂಜಾರಿ ಸ್ವಂತ ಊರು ಬೈಂದೂರಿನ ಹೆರೆಂಜಾಲಿಗೆ ಬಂದಿದ್ರು. ಇದೇ ಸಂದರ್ಭ ತೆರೇಸಾ ಸಂಕಷ್ಟಕ್ಕೆ ಸಿಲುಕಿರುವ ಸುದ್ದಿ ತಿಳಿದ ಕಾರ್ಲೋಸ್ ಆಕೆಗೆ ಕೆಲವು ದಿನ ಆಶ್ರಯ ನೀಡುವಂತೆ ಕೃಷ್ಣ ಪೂಜಾರಿ ಅವರನ್ನ ಕೇಳಿಕೊಂಡರು. ಸ್ಪಂದಿಸಿದ ಗೆಳೆಯ ತೆರೇಸಾಗೆ ಮನೆಯಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದರು. ತೆರೇಸಾ ಸೊರಿಯಾನೋ ಎಂಜಿನಿಯರಿಂಗ್ ಮುಗಿಸಿದ್ದು ಸ್ಪೇನ್ನಲ್ಲಿ ಗಾರ್ಡನ್ ಡಿಸೈನಿಂಗ್ ವೃತ್ತಿಯಲ್ಲಿದ್ದಾರೆ. ತೆರೇಸಾ ಮಾತೃಭಾಷೆ ಸ್ಪ್ಯಾನಿಷ್. ಸಂವಹನಕ್ಕೆ ಸಾಲುವಷ್ಟು ಇಂಗ್ಲಿಷ್ ಕಲಿತಿದ್ದಾರೆ. ಆರಂಭದಲ್ಲಿ ಆಕೆಯ ಜೊತೆ ಮಾತನಾಡುವುದು, ಬೇಕು ಬೇಡಗಳನ್ನು ತಿಳಿಯಲು ಮನೆಯವರಿಗೆ ಕಷ್ಟವಾಯಿತು. ಬರಬರುತ್ತಾ ಎಲ್ಲರ ಜೊತೆ ಹೊಂದಿಕೊಳ್ಳುತ್ತಾ ಕುಟುಂಬದ ಸದಸ್ಯೆಯಂತಾದಳು ಎಂದರು ಕೃಷ್ಣ ಪೂಜಾರಿ. ಕರಾವಳಿಯ ಸಂಸ್ಕೃತಿ, ಆಚಾರ ವಿಚಾರ, ಆಚರಣೆ ಹಾಗೂ ಭಾಷೆಯ ಕಲಿಕೆಯತ್ತ ಆಸಕ್ತಿ ತೋರಿದ ತೆರೇಸಾ ಕೆಲವೇ ದಿನಗಳಲ್ಲಿ ಕನ್ನಡದ ವರ್ಣಮಾಲೆ ಬರೆಯಲು ಹಾಗೂ ಉಚ್ಚಾರ ಮಾಡುವುದನ್ನು ಕಲಿತರು. ಕುಂದಾಪುರ ಭಾಷೆಯ ಕೆಲವು ಪದಗಳನ್ನು ಚೆಂದ ಮಾತನಾಡ್ತಾರೆ. ಲಾಕ್ಡೌನ್ ಅವಧಿಯಲ್ಲಿ ಮನೆಯಲ್ಲಿ ಕಾಲ ಕಳೆಯುವ ಬದಲು ತೆರೇಸಾ ಹಾಡಿಗೆ ಹೋಗಿ ಬೆರಳೆ ಹಾಯುವುದು, ನೆಲಗಡಲೆ ಕೀಳುವುದು, ನಾಟಿಗೆ ಭತ್ತದ ಪೈರು ಹೊರುವುದು, ಬಾವಿಯಿಂದ ನೀರು ಸೇದುವುದು, ಹಸುಗಳಿಗೆ ಹುಲ್ಲು ಹಾಕುವುದು, ಹಾಲು ಕರೆಯುವುದು, ಕೋಳಿಗೆ ಮೇವು ಹಾಕುವುದು, ಅಡುಗೆ ಕೆಲಸಕ್ಕೆ ನೆರವಾಗುವುದರ ಜೊತೆಗೆ ಕುಂದಾಪುರ ಹಾಗೂ ಕನ್ನಡ ಭಾಷೆ ಕಲಿಯಲು ಸಮಯವನ್ನು ಬಳಸಿಕೊಂಡಿದ್ದಾರೆ. ಕರಾವಳಿ ಸಂಸ್ಕೃತಿಯ ಮೋಹಕ್ಕೆ ಸಿಲುಕಿರುವ ಅವರು ಯಕ್ಷಗಾನ ಕಲಿಯುವ ಆಸಕ್ತಿ ಹೊಂದಿದ್ದಾರೆ. ಲಾಕ್ಡೌನ್ನಿಂದಾಗಿ ಈ ಬಾರಿ ಕಲಿಕೆ ಸಾಧ್ಯವಾಗದಿದ್ದರೂ ಮತ್ತೊಮ್ಮೆ ಬಂದಾಗ ಖಂಡಿತ ಕಲಿಯುತ್ತೇನೆ, ಜೊತೆಗೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡುತ್ತೇನೆ ಎಂದು ಆತ್ಮವಿಶ್ವಾಸದಿಂದ ಹೇಳುತ್ತಾರೆ. ಕುಂದಾಪುರ ಕನ್ನಡ ಕಲಿತ ತೆರೇಸಾ ಈಗ ಅಪ್ಪಟ ಕನ್ನಡತಿ ಆಗಿಬಿಟ್ಟಿದ್ದಾಳೆ. ಅದರಲ್ಲೂ ಈಕೆಯ ದನಿಯಲ್ಲಿ ಕುಂದಾಪುರ ಕನ್ನಡವನ್ನು ಕೇಳಿಸಿಕೊಂಡ್ರೆ ಖಂಡಿತ ವಾವ್ ಅಂತ ಹೇಳ್ತೀರಾ. ಹಾಯ್, ನಮಸ್ಕಾರ. ಹೆಂಗಿದ್ರಿ? ನನ್ನ ಹೆಸರು ತೆರೇಸಾ. I came to India to travel, but suddenly lockdown arrived and I had to rest here in my friend's house. So I'm happy because I'm learning many things here. Like I trying to learn Kannada, ಸ್ವಲ್ಪ Kannada, and also many things that I never did before, like planting rice and the fertilizer. And I like milking dana. ತಿಂದೈತಾ? ನಮ್ಮನೆ ಕಾರ್ಪ್. ನಿಮ್ಮನೆ ಎಂತ? ಇಡ್ಲಿ, ದೋಸೆ, ಚಕುದಿದ್ರಿಯಾ? ನಿಮ್ ಬೇಕಾ? I like pali. ಎಂತ pali? ಕೋಳಿ ಪಾಲಿ, ಮೀನ್ ಪಾಲಿ, ತರಕಾರಿ ಪಾಲಿ, ಮಿಂಕ ಬತ್ತೆ, ಅಪ್ಪಯ್ಯ ಎಲ್ಲಿ? Also, some children teach me Kannada, like some words, like ಬಸಮ್ಮನ ಮನೆಗೆ ಬಿಸಿ ಬಿಸಿ ಕಸಕಸಿ ಪೈಸದ ವಾಸನೆ. ನಾನು ಕುಂದಾಪುರ ಬಾಸಿ ಚಂದ ಬಾಂಬಿ. ಜಾಗ್ರತಿ, ನಾಳೆ ಸಿಗ್ತೆ. I know I have to go, but I don't feel like going because now I have a family here and people in the village is very friendly, tumba friendly. So I don't want to go.
ಒಟ್ನಲ್ಲಿ ಇಲ್ಲಿನ ಸಂಸ್ಕೃತಿಗೆ ಮಾರು ಹೋಗಿ ಇಲ್ಲಿಯವಳೇ ಆಗಿಬಿಟ್ಟಿದ್ದಾಳೆ ಥೆರೇಸಾ. ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.